ಕೋಟೆಕರ್ ಪಟ್ಟಣ ಪಂಚಾಯತ್ನ ಕೋಮರಂಗಳ 17ನೇ ವಾರ್ಡ್ದ ಮಾಜಿ ಕೌನ್ಸಿಲರ್ ಮೊಯ್ದೀನ್ ಬಾವ ಕೋಮರಂಗಳರನ ಮುತಾಲಿಕೆಡು ಗಾಂಧಿ ಜಯಂತಿದ ಅಂಗವಾದ ಶನಿವಾರ ಸ್ವಚ್ಛತಾ ಅಭಿಯಾನ ನಡೆಪಾಯಿರು. ಕೋಮರಂಗಳ ಮಸೀದಿದ ಸುತ್ತು ಪರಿಸರ ನಡತಿನ ಸ್ವಚ್ಛತಾ ಅಭಿಯಾನಡು ಕಾಂಗ್ರೆಸ್ ಪ್ರಮುಖರು ಕಾರ್ಯಕರ್ತರು ಬೊಕ್ಕ ನಾಗರಿಕರು ಪಾಲ್ಗೆ ತುಂಬಿದ್ದರು. ಕೋಟೆಕರ್ ಪಟ್ಟಣ ಪಂಚಾಯತ್ದ ಮಾಜಿ ಸದಸ್ಯರು ಅಹಮದ್ ಅಜ್ಜಿನಡ್ಕ ಅಭಿಯಾನದ ಸುರುಕಾದ ಮಾತಿರೆಲ್ಲ ಎತ್ಕೊಂಡು ಪ್ರಾಸ್ತಾವಿಕವಾದ ಪಾತಿರೇರು. ಪ್ರಥಮವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧಿಯವರ 153ನೇ ಜನ್ಮದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಇಂದಿನ ಈ ಪರಿಸ್ಥಿತಿಯಲ್ಲಿ ಮಹಾತ್ಮ ಗಾಂಧಿಯ ಜನ್ಮದಿನಾಚರಣೆ, ಮಹಾತ್ಮ ಗಾಂಧಿಯ ತತ್ವ ಹೆಚ್ಚು ಈ ದೇಶದಲ್ಲಿ ಅಳವಡಿಸಬೇಕಾದ ಅಗತ್ಯವಿದೆ. ಯಾಕೆಂದರೆ ಈ ದೇಶದ ಪರಿಸ್ಥಿತಿ ಮಹಾತ್ಮ ಗಾಂಧಿಯ ಚಿಂತನೆಯನ್ನು ಮರೆತು ವಿರುದ್ಧವಾದ ಒಂದು ಚಿಂತನೆಗಳಿಂದ ಈ ದೇಶ ಮುನ್ನಡೆಯುತ್ತಾ ಇದೆ. ಈ ದೇಶದಲ್ಲಿ ಮಹಾತ್ಮ ಗಾಂಧಿಯ ಚಿಂತನೆಯನ್ನು, ಮಹಾತ್ಮ ಗಾಂಧಿಯ ಆದರ್ಶವನ್ನು ಹೆಚ್ಚು ಮೈಗೂಡಿಸಿ ಯುವಕರಿಗೆ ಅದನ್ನು ಮನವರಿಕೆ ಮಾಡಿ ಮಹಾತ್ಮ ಗಾಂಧಿಯ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಲು, ಈ ದೇಶದ ಆಡಳಿತದಲ್ಲಿ ಅವರ ಆದರ್ಶವನ್ನು ಬಲಪಡಿಸಲು ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಉಳ್ಳಾಲ ಬ್ಲಾಕ್ ಇಂಟಕ್ ಅಧ್ಯಕ್ಷರು ಕಲಾವತಿ ಪಾತ್ರರೊಂದು ಗಾಂಧಿ ಜಯಂತಿದ ಪುಣ್ಯ ದಿನತಾನಿ ಸ್ವಚ್ಛತಾ ಅಭಿಯಾನ ಅಟನೆ ಮಲ್ದಿನವು ಅರ್ಥಪೂರ್ಣ ಆದುಂಡು ಪಂಡು ತಿಳಿಪಾಯಿರು. ಹಾಗೆ ಈ ಗಾಂಧಿ ಜಯಂತಿ ಪ್ರಯುಕ್ತ ಈ ಒಂದು ದಿನವನ್ನು ನಾವು ಮಾದರಿ ದಿನವಾಗಿ ತಗೊಳ್ಬೇಕು. ಯಾಕಂತ ಹೇಳಿದರೆ ಗಾಂಧೀಜಿಯವರು ಒಂದು ಉತ್ತಮ ಸಾಧನೆಯನ್ನು ಮಾಡಿದಂತಹ ಒಬ್ಬರು ಆದರ್ಶ ವ್ಯಕ್ತಿ. ಸೊ ಅವರ ಹೆಸರು ಯಾವ ರೀತಿಯಲ್ಲಿ ನಾವು ಅಮರವಾಗಿ ಈಗಲೂ ನಿಂತಿದೆ, ಅದೇ ರೀತಿ ನಮ್ಮ ಹೆಸರನ್ನು ಕೂಡ ನಾವು ಅಮರವಾಗಿ ಆಗಿಸಲು ಕೆಲಸವನ್ನು ನಾವು ಈ ಸ್ವಚ್ಛತಾ ಕಾರ್ಯಕ್ರಮ ಕನಸಿನ ಭಾರತ ಗಾಂಧೀಜಿಯವರದ್ದು, ಸೊ ಆ ಮೂಲಕ ನಾವು ನೆರವೇರಿಸಿ ನಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ಅವರ ಆದರ್ಶದ ನಾವು ಮಾಡಬೇಕು ಅಂತೇಳಿ ನನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ನನ್ನ ಅನಿಸಿಕೆಯನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ನಮ್ಮ ಪಕ್ಷದ ಪರವಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.
ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಶ್ರೀ ಆಲ್ವಿನ್ ಡಿಸೋಜಾ ಎಡ್ಡೆ ಮದಿಪು ಕೊರ್ದು ಈ ಭಾಗದ ನಾಗರಿಕರನ ಸಹಯೋಗಡು ಗಾಂಧೀಜಿಯರನ ಪುಟ್ಟು ಪರ್ಬದಾನಿ ಪರಿಸರನು ನಿರ್ಮಲ ಮಲ್ಪೆರ ದುಂಬಾಯಿನ ಮಾಜಿ ಕೌನ್ಸಿಲರ್ ಮೊಯ್ದೀನ್ ಬಾಬಾ ಮಾತಿರೆಗ್ಲ ಮಾದರಿಯಾತೆರು ಪರಿಸರನು ಸ್ವಚ್ಛತೆ ದೀಪ್ನ ಪ್ರತಿಯೊರಿ ನಾಗರಿಕನ ಕರ್ತವ್ಯ ಆದುಂಡು ಪಂಡು ತೆರಿಪಾಯರು. ಇವತ್ತು ನಮಗೆ ಗಾಂಧೀಜಿಯವರ ಹುಟ್ಟುಹಬ್ಬ ಆಚರಿಸಲು ಹೆಮ್ಮೆ ಆಗ್ತದೆ. ಈ ನಮ್ಮ ಭಾರತದ ಶಿಲ್ಪಿ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕಾದರೆ ದುಡಿದ ಒಬ್ಬ ಮಹಾನ್ ವ್ಯಕ್ತಿ. ಇವರ ವಿದ್ಯಾಭ್ಯಾಸವನ್ನು ಇಂಗ್ಲೆಂಡ್ನಲ್ಲಿ ಕಲಿತು ನಮ್ಮ ದೇಶದ ಹೋರಾಟಕ್ಕೋಸ್ಕರ ಅವರು ಭಾರತಕ್ಕೆ ಬಂದು ಅವರ ಒಂದು ಪರಿಕಲ್ಪನೆ ಒಂದು ಭಾರತ ಕಟ್ಟಬೇಕೆಂದು ಹೇಳಿ ಅವರು ಯೋಚನೆ ಮಾಡಿದರು. ಭಾರತಕ್ಕೆ ಸ್ವಾತಂತ್ರ್ಯವನ್ನು ಉಪ್ಪಿನ ಸತ್ಯಾಗ್ರಹ ಮುಖಾಂತರ ಹಲವಾರು ಸತ್ಯಾಗ್ರಹ ಮುಖಾಂತರ ಒಂದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಅವರು ಸಮರ್ಥರಾದರು, ಶಕ್ತರಾದರು. ಆದರೆ ಹಿತಶತ್ರುಗಳ ಕುತಂತ್ರದಿಂದ ಅವರನ್ನು ಬಲಿ ತೆಗೆದುಕೊಂಡ್ರು. ಆದರೆ ಅವರನ್ನು ಬಲಿ ತೆಗೆದುಕೊಂಡರಿಂದ ನಷ್ಟದದು ಭಾರತಕ್ಕೆ. ಯಾಕೆಂದೇಳಿದರೆ ಅವರ ಪರಿಕಲ್ಪನೆಯ ಭಾರತವನ್ನು ಕಟ್ಟಲಿಕ್ಕೆ ಅವರಿಗೆ ನಮಗೆ ಅಸಾಧ್ಯವಾಯಿತು. ಇವತ್ತು ಅವರ ಒಂದು ಪರಿಕಲ್ಪನೆ ಇತ್ತು, ಭಾರತವನ್ನು ಅಹಿಂಸಾ ಜಾತ್ಯತೀತ ನಿಲುವಿನಲ್ಲಿ ಒಂದು ಭಾರತ ಕಟ್ಟಬೇಕು ಎಂದೇಳಿ. ಈಗ ಸ್ವಾಗತ ಭಾಷಣದಲ್ಲಿ ಅಹಮದ್ರವರು ಹೇಳಿದರು, ಈಗ ನಮ್ಮ ಹಳ್ಳಿ ತಪ್ಪಿದ ರೈಲಿನಾಗೆ ನಮ್ಮ ಭಾರತ ಹೋಗ್ತಾ ಉಂಟು. ನಮ್ಮ ಭಾರತ ಒಂದು ಅಹಿಂಸೆಯಿಂದ, ಜಾತ್ಯತೀತ ನಿಲುವಿನಿಂದ, ಪ್ರೀತಿ ವಿಶ್ವಾಸದಿಂದ ಒಂದು ಭಾರತ ಕಟ್ಟಬೇಕಿತ್ತು. ಗಾಂಧೀಜಿಯವರು ಹೇಳಿದರು, ಒಂದು ಹೆಣ್ಣು ಮಗಳು 12 ಗಂಟೆ ರಾತ್ರಿಗೆ ಒಬ್ಬಂಟಿಯಾಗಿ ಹೋಗುವುದಾದರೆ ಅವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಖಂಡಿತ ಅದೊಂದು ಗಾಂಧೀಜಿಯವರ ಕಲ್ಪನೆ ಇತ್ತು. ಆದರೆ ಇವತ್ತು ಇನ್ನು ಮುಂದೆ ಆದರೂ ಗಾಂಧೀಜಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಅವರ ಕನಸಿನ ಒಂದು ಭಾರತ ನಾವು ಕಟ್ಟಲಿಕ್ಕೆ ನಾವೆಲ್ಲರ ಕರ್ತವ್ಯ. ಅವತ್ತು ನಮ್ಮ ಹಿರಿಯವರನ್ನು ಒಗ್ಗೂಡಿಸಿ ಅವರು ಸ್ವಾತಂತ್ರ್ಯಕ್ಕೆ ಹೋರಾಡಿ ಬ್ರಿಟಿಷರನ್ನು ಓಡಿಸಿ ಸ್ವಾತಂತ್ರ್ಯವನ್ನು ನಮಗೆ ದೊರಕಿಸಿಕೊಟ್ರು. ಇವತ್ತಿನ ಯುವಜನತೆಯಾಗಿ ನಾವು ಹಿರಿಯರು ನಾವು ಏನು ಮಾಡಬೇಕೆಂದು ಹೇಳಿದರೆ, ಇವತ್ತು ನಾವು ಸ್ವತಂತ್ರರಲ್ಲ. ಅವತ್ತು ನಾವು ಬ್ರಿಟಿಷರನ್ನು ಮಾತ್ರ ಓಡಿಸಿ ನಾವು ಸ್ವತಂತ್ರ ಆಗಿರಬಹುದು. ಆದರೆ ಇವತ್ತು ನಮ್ಮಲ್ಲಿ ಇರುವುದು ಹಿಂಸೆಯ ರಾಷ್ಟ್ರ ಇರುವುದು. ನಮಗೆ ದೇಶ ಅಹಿಂಸಾ ಒಂದು ಭಾರತವನ್ನು ಕಟ್ಟಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಜಾತ್ಯತೀತ ಒಂದು ರಾಷ್ಟ್ರ ಕಟ್ಟಬೇಕು, ಗಾಂಧೀಜಿಯರ ಕನಸೊಂದು ನೆನಸು ಮಾಡಬೇಕೆಂದು ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕೊಡ್ತಾ ಇದ್ದೇನೆ. ಇವತ್ತು ನಾವು ಸ್ವಚ್ಛತಾ ಗಾಂಧೀಜಿಯವರೊಂದು ಕನಸು ಸ್ವಚ್ಛತಾ, ಅದೊಂದು ಕನಸಿನ ಮುಖಾಂತರ ನಾವು ಈ ಅಜ್ಜಿನಡ್ಕ ಕೊಮರಂಗಳದಲ್ಲಿ ಕೋಟೆಕರ್ನ ಹಲವು ಕಡೆ ನಮ್ಮ ವಲಯದಲ್ಲಿ ಹಲವು ಕಡೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಇದಕ್ಕೆ ನಾವು ಚಾಲನೆ ಕೊಡ್ತೇವೆ. ನನಗೆ ಉದ್ಘಾಟನೆ ಮಾಡಲು ಹಾಗೂ ಈ ಕಾರ್ಯಕ್ರಮಕ್ಕೆ ಬರಲು ಆಹ್ವಾನ ಕೊಟ್ಟ ಎಲ್ಲರಿಗೂ ಧನ್ಯವಾದ. ಕೆಸಿ ರೋಡ್ ಮುಬಾರಕ್ ಜುಮ್ಮಾ ಮಸೀದ ಅಧ್ಯಕ್ಷರು ಅಬ್ಬಾಸ್ ಹಾಜಿ, ಮಾಜಿ ಕೌನ್ಸಿಲರ್ ಮೊಹಮ್ಮದ್ ಪುಷ್ಟಿ, ಯೂಸುಫ್ ಕುತುಬಿ, ಕೋಮರಂಗಳ ಮಸೀದ ಅಧ್ಯಕ್ಷರು ಕೆಎ ಹಸೈನಾರ್, ಕೋಟೆಕಾರ್ ಗ್ರಾಮ ಪಂಚಾಯತ ಮಾಜಿ ಅಧ್ಯಕ್ಷರು ರೇಣುಕಾ ಶೆಟ್ಟಿ, ಚಂದ್ರಿಕಾ ರೈ, ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷರು ಮೊಯ್ದೀನ್ ಕೊಜ್ಜಿ, ಕೋಟೆಕಾರ್ ಪಟ್ಟಣ ಪಂಚಾಯತ ಮಾಜಿ ಸದಸ್ಯರು ಜೆಸಿಂತಾ, ಕೋಮರಂಗಳ ಎಸ್ಎಸ್ಎಫ್ ಸಂಘಟನೆದ ಅಧ್ಯಕ್ಷರು ಸಲೀಂ, ಕೋಟೆಕಾರ್ 14ನೇ ವಾರ್ಡ್ದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಶೆಹನಾಜ್, ಅಂಗನವಾಡಿ ಶಿಕ್ಷಕಿ ಹರಿಣಾಕ್ಷಿ ಈ ಪೊರ್ತೋಟುಗೇತರು.